ಜ್ಞಾನವನ್ನು ಪಡೆದು ನಮ್ಮ ವಿದ್ಯಾರ್ಥಿಗಳು ತಮ್ಮ ಕೀರ್ತಿಯನ್ನು ಎಲ್ಲೆಡೆ ಪಸರಿಸಲಿ ಎಂದು ಹಾರೈಸುವಾಗ ಸಾಂಕೇತಿಕವಾಗಿ ದೀಪವನ್ನು ಬೆಳಗಿಸುವ ವೇದಿಕೆಯಲ್ಲಿರುವ ಗಣ್ಯರು ರೀಶಲ್ ಹಾಗೂ ವಿದ್ಯಾರ್ಥಿಗಳ ಎತ್ತವರಲ್ಲಿ ಒಬ್ಬರಾದ ಮಿನಾರುದ್ದೀನ್ ವೇದಿಕೆಗೆ ಬಂದು ಸಹಕರಿಸಬೇಕಾಗಿ ವಿನಂತಿ. ನಮ್ಮೆಲ್ಲರನ್ನು ಸ್ವಾಗತಿಸಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಿಕ್ಷಕಿ ಶ್ರೀಮತಿ ಸಿಂಥಿಯಾ ಡಿಸೋಜ. ಎಲ್ಲರಿಗೂ ಶುಭೋದಯದ ಶುಭ ವಂದನೆಗಳು, ಶುಭ ನಮನಗಳು. ತಮ್ಮ ದೀರ್ಘಾವಧಿಯ ಬೇಸಿಗೆ ರಜೆಯನ್ನು ಕಳೆದು ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ನಾವೆಲ್ಲರೂ ಆತುರದಿಂದ ಆಗಮಿಸಿದ್ದೇವೆ. ಈಗಾಗಲೇ ಶಾಲಾ ಆವರಣ ತರಗತಿಗಳನ್ನು ಸ್ವಚ್ಛಗೊಳಿಸಿ ತಳಿರು ತೋರಣಗಳನ್ನು ಸಿಂಗರಿಸಿ ಇಲ್ಲಿ ಬಂದು ಸೇರಿರುವೆವು. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಇಗರ್ಜಿಯ ಸಹಾಯಕ ಧರ್ಮಗುರುಗಳಾದ ವಂದನೀಯ ಫಾದರ್ ಲೈಸಿಲ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಸದಾ ನಮಗೆ ಪ್ರತಿಯೊಂದು ಕೆಲಸಗಳಲ್ಲಿ ಮಾರ್ಗದರ್ಶಕರಾಗಿರುವ ನಮ್ಮಿ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರಾದ ಸಿಸ್ಟರ್ ಸೆವರಿನ್ ಫೆರ್ನಾಂಡಿಸ್ ಇವರಿಗೂ
ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಹಿರಿಯ ಶಿಕ್ಷಕಿಯವರಾದ ಶ್ರೀಮತಿ ಯಮಿತಾ ವೇಗಸ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲೆಗೆ ವಿದ್ಯಾಭ್ಯಾಸವನ್ನು ಪಡೆಯಲು ಹೊಸತಾಗಿ ಬಂದಿರುವ 1ನೇ ತರಗತಿಯ ಶರಲ್ ಹಾಗೂ ರಿಷಿಕ್ ಇವರನ್ನು ನಮ್ಮ ಶಾಲಾ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ದಿವಂಗತ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಹೀಗೆಂದಿದ್ದರು, ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ದೊಡ್ಡ ಮದ್ದು. ಇದು ಯಾರಲ್ಲಿರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. 2018-19ನೇ ಸಾಲಿನ ಶೈಕ್ಷಣಿಕ ವರುಷವು ನಮಗೆಲ್ಲರಿಗೂ ಚೈತನ್ಯ, ತೃಪ್ತಿ, ಆರೋಗ್ಯ ಮತ್ತು ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಕರುಣಿಸಲೆಂದು ಹಾರೈಸುತ್ತೇನೆ. ಸಮಯದ ಅರಿವನ್ನು ಅರಿತು ಓದು, ಆಟ ಪಾಠ, ನಡೆನುಡಿಯಲ್ಲೂ ಸಮಯದ ಸದುಪಯೋಗವನ್ನು ಮಾಡಿಕೊಳ್ಳೋಣ. ಇಂದು ನಾವು ವಿದ್ಯಾರ್ಥಿಗಳು, ನಾಳೆ ನಾವೇ ಭವ್ಯ ನಾಡಿನ ಪ್ರಜೆಗಳು. ಶಿಕ್ಷಣವೇ ಶಕ್ತಿ, ಶಾಲೆ ಆ ಶಕ್ತಿಯ ಕೇಂದ್ರ. ಭಕ್ತಿಯಿಂದ ಮಾಡಿದ ಎಲ್ಲ ಕೆಲಸವು ಭಗವಂತನಿಗೆ ಪ್ರೇರಣೆಯಾಗಲಿ. ಹೊಸ ಪುಸ್ತಕ, ಬಟ್ಟೆ ಎಲ್ಲವೂ ಹೊಸತು. ಹೊಸತನದಲ್ಲಿ ಸಂತೋಷವಿದೆ, ಹುಮ್ಮಸ್ಸಿದೆ. ಆ ಹುಮ್ಮಸ್ಸನ್ನು ಕಾಪಾಡೋಣ, ಪ್ರೀತಿಯಿಂದ ಮುನ್ನಡೆಯೋಣ. ಎಲ್ಲರಿಗೂ ಒಳಿತಾಗಲಿ ಎಂದು ಹೇಳಿ ಶುಭ ಹಾರೈಸುತ್ತೇನೆ. ವರ್ಷಕ್ಕೆ ನಮಗೆ ಬೇಕಾದ ವರಗಳನ್ನು ದೇವರ ಮುಂದೆ ಇಡೋಣ. ಈಗ ಪ್ರಾರ್ಥನಾ ಕೋರಿಕೆಗಳ ಕರ್ತರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕರುಣಾಳು ಪಿತನೆ, ಹೊಸ ಶೈಕ್ಷಣಿಕ ವರ್ಷವು ನಮಗೆಲ್ಲರಿಗೂ ವರದಾನವಾಗಲೆಂದು ವಿನ್ನವಿಸುತ್ತೇವೆ. ಕರ್ತರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪರಮ ಪೂಜ್ಯ ತಂದೆಯೇ, ನಮ್ಮ ಆಡಳಿತ ಮಂಡಳಿ, ಸಂಚಾಲಕರು, ಮುಖ್ಯೋಪಾಧ್ಯಾಯಿನಿ, ಶಾಲಾ ಶಿಕ್ಷಕ ವರ್ಗ ಹಾಗೂ ಹೆತ್ತವರು, ಪೋಷಕರನ್ನು, ವಿದ್ಯಾರ್ಥಿಗಳನ್ನು ಕಾಪಾಡಿ ಆಶೀರ್ವದಿಸಿರೆಂದು ಪ್ರಾರ್ಥಿಸುತ್ತೇವೆ. ಕರ್ತರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದಯಾಮಯ ತಂದೆಯೇ, ನಮಗೆ ಸಹಾಯ ನೀಡುವ ಎಲ್ಲ ಇಲಾಖಾಧಿಕಾರಿ ವರ್ಗದವರನ್ನು ಹರಸಿ ಕಾಪಾಡಿರೆಂದು ಪ್ರಾರ್ಥಿಸುತ್ತೇವೆ. ಕರ್ತರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕರುಣಾಳು ಪಿತನೆ, ನಮ್ಮ ಯೋಜನೆಗಳಿಗೆ ಸಹಾಯ ಮಾಡಿದ ಎಲ್ಲ ದಾನಿಗಳನ್ನು, ವಿದ್ಯಾಭಿಮಾನಿಗಳನ್ನು, ಹಳೆ ವಿದ್ಯಾರ್ಥಿಗಳನ್ನು ಹರಸಿರೆಂದು ಪ್ರಾರ್ಥಿಸುತ್ತೇವೆ. ಕರ್ತರೆ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ಸರ್ವ ರಕ್ಷಕನೇ, ಶಾಲಾ ಶೈಕ್ಷಣಿಕ ಬೆಳವಣಿಗೆಗಳಾದ ಆಟ ಪಾಠ ಮೌಲ್ಯಗಳನ್ನು ಬೆಳೆಸಲು ನಮಗೆ ನೀವು ಸಹಾಯ ಮಾಡಿರೆಂದು ಭಿನ್ನವಿಸುತ್ತೇವೆ. ಕರ್ತರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದಯಾಳು ತಂದೆಯೇ, ನಮಗೆಲ್ಲರಿಗೂ ಬೇಕಾದ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ಈಗ ಎಲ್ಲರೂ ಚಪ್ಪಾಳೆ ತಟ್ಟಿ ಮಕ್ಕಳಿಗೆ ಸ್ವಾಗತಿಸುವುದು. ಮೂರನೇ ಅಲ್ಲ,
ವಿದ್ಯಾ ದೇಗುಲವಿದ್ದು ಕೈ ಮುಗಿದು ಒಳಗೆ ಬಾ. ಈ ಒಂದು ವಾಕ್ಯವನ್ನು ನಾವು ವಿದ್ಯಾ ದೇಗುಲಕ್ಕೆ ಬರುವಾಗ, ಶಾಲೆ ಒಳಗೆ ಬರುವಾಗ ಕೇಳುವುದು ಸಹಜ. ಯಾಕೆ ವಿದ್ಯಾ ದೇಗುಲವಿದು? ಖಂಡಿತವಾಗಿಯೂ ಜ್ಞಾನವೆಂಬ ಈ ಸಂಪತ್ತನ್ನು ನಾವು ಗಳಿಸುವಾಗ ಶಾಲೆ ಎಂಬುದು ಖಂಡಿತ ವಿದ್ಯಾ ದೇಗುಲವಾಗಿ ಅದು ಪರಿವರ್ತನೆಗೊಳ್ಳುತ್ತದೆ. ಅಲ್ಲಿ ಬರೇ ಪಾಠಗಳು ಮಾತ್ರ ಅಲ್ಲ, ಬದಲಾಗಿ ನಮ್ಮ ವೈಯಕ್ತಿಕ, ಬೌದ್ಧಿಕ, ಮಾನಸಿಕ ಎಲ್ಲ ರೀತಿಯ ಬೆಳವಣಿಗೆಗಳಾಗಿ ಸರ್ವತೋಮುಖ ಅಭಿವೃದ್ಧಿಯನ್ನು ಒಂದು ಮಗು ಅಥವಾ ವಿದ್ಯಾರ್ಥಿ ಖಂಡಿತವಾಗಿ ಹೊಂದುತ್ತಾನೆ ಅಥವಾ ಹೊಂದುತ್ತಾಳೆ. ಆದ್ದರಿಂದ ಯಾವುದೇ ಒಂದು ಶಾಲೆಯನ್ನು ವಿದ್ಯಾ ದೇಗುಲ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಖಂಡಿತ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ 2018-19ನೇ ಶೈಕ್ಷಣಿಕ ವರ್ಷವನ್ನು ನಾವು ಇವತ್ತು ಆರಂಭಿಸ್ತಾ ಇದ್ದೇವೆ. ನಮ್ಮ ಶಾಲೆಗೆ ಬಂದಂಥ 1ನೇ ತರಗತಿ ಹಾಗೂ ಉಳಿದ ತರಗತಿಗಳಿಗೆ ಹೊಸದಾಗಿ ದಾಖಲಾದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಇವತ್ತು ವೇದಿಕೆಯಲ್ಲಿ ಇದ್ದಾರೆ ನಮ್ಮ ಚರ್ಚಿನ ಸಹಾಯಕ ಗುರುಗಳಾದ 1ನೇ ಫಾದರ್ ಲೈಸಿಲ್ ಡಿಸೋಜಾ ಹಾಗೂ ಹಿರಿಯ ಶಿಕ್ಷಕಿಯಾದಂಥ ಶ್ರೀಮತಿ ಎಮಿತಾ ವೇಗಸ್ ಹಾಗೂ ವಿದ್ಯಾರ್ಥಿಗಳ ಪ್ರತಿನಿಧಿಗಳಾಗಿ ಶಾಲೆ ಮತ್ತು ಋಷಿ ಕಂಬ 1ನೇ ತರಗತಿಯ ವಿದ್ಯಾರ್ಥಿಗಳು. ಯಾಕೆ ನಾವು ಈ 1ನೇ ತರಗತಿಯ ವಿದ್ಯಾರ್ಥಿಗಳನ್ನು ಇವತ್ತು ವೇದಿಕೆ ಮೇಲೆ ಕೂತ್ಕೊಳಿಸಿದ್ದೇವೆ? ಯಾಕೆಂದರೆ ಅವರನ್ನು ಅವರು ಈಗಾಗಲೇ ನಮ್ಮ ಶಾಲೆಗೆ ಬಂದಿದ್ದಾರೆ, ದಾಖಲಾಗಿದ್ದಾರೆ. ಮಾತ್ರವಲ್ಲ, ಅವರಿಗೆ ಖಂಡಿತ ಅವರು ನಮ್ಮ ಶಾಲೆಯನ್ನು 1ನೇ ತರಗತಿಯಿಂದ ಆರಂಭಿಸುವಾಗ ಎಲ್ಲ ವಿಷಯಗಳನ್ನು ಕಲಿಯುವವರಾಗಿದ್ದಾರೆ. ನಿಮ್ಮ ಹೊಸ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ಅವರನ್ನು ನಾವು ಇವತ್ತು ಸಾಂಕೇತಿಕವಾಗಿ ಸ್ಟೇಜ್ ಮೇಲೆ ಕೂತ್ಕೊಳಿಸಿದ್ದೇವೆ ಹಾಗೂ ಎಲ್ಲ ವಿದ್ಯಾರ್ಥಿಗಳನ್ನು ಬಹಳ ಅದ್ದೂರಿಯಿಂದ ನಾವು ಸ್ವಾಗತಿಸಿದ್ದೇವೆ. ವಿದ್ಯಾರ್ಥಿಗಳೇ, ನಮ್ಮ ಶಾಲೆಯಲ್ಲಿ ಅನೇಕ ವಿಷಯಗಳನ್ನು ನಿಮಗೆ ಹೇಳಿಕೊಡಲಾಗುತ್ತದೆ. ಈಗಾಗಲೇ ನಮ್ಮ ಶಾಲೆಯಲ್ಲಿ ಕಲಿಯುತ್ತಿದ್ದ ವಿದ್ಯಾರ್ಥಿಗಳಿಗೆ ಇದು ತಿಳಿದಿದೆ. ನೀವು ಮಾಡಬೇಕಾದಿಷ್ಟೇ, ನಿಮಗೆ ನಿಮ್ಮ ತರಗತಿಯಲ್ಲಿ ಯಾವುದನ್ನು ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ನೀವು ಮಾಡುವಂಥದ್ದು, ಯಾವುದು ಮಾಡಬಾರ್ದು ಅಂತ ಹೇಳುದು ಅದನ್ನು ಮಾಡದೇ ಇರುವಂಥದ್ದು. ಖಂಡಿತವಾಗಿ ನಿಮ್ಮ ಅಭಿವೃದ್ಧಿ ತನ್ನಿಂದ ತಾನೇ ಆಗ್ತದೆ, ಆ ರೀತಿಯಲ್ಲಿ ನೀವು ಬೆಳೆದು ಬಂದರೆ. ಅದರಿಂದ ಕೆಲವೊಂದು ವಿಷಯಗಳನ್ನು, ಕೆಲವೊಂದು ಸೂಚನೆಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಬಯಸ್ತೇನೆ. ಪ್ರತಿದಿನ ವಾರದ 6 ದಿನಗಳು ಕೂಡ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಲಾ ಸಮವಸ್ತ್ರದಲ್ಲಿ ಬರುವಂಥದ್ದು, ID, ಬೆಲ್ಟ್ ಕಡ್ಡಾಯ. ಅದೇ ರೀತಿ ವಿದ್ಯಾರ್ಥಿನಿಯರು ಅಂದರೆ ಹುಡುಗಿಯರು 2 ಜೋಡಿ ಹಾಕಿಕೊಂಡು ಬರುವಂಥದ್ದು, ಅದು ಕಡ್ಡಾಯವಾಗಿರ್ತದೆ. ಅದೇ ರೀತಿ ನಮ್ಮ ಶಾಲಾ ವೇಳೆ 9 ಗಂಟೆಯೊಳಗೆ ಎಲ್ಲ ವಿದ್ಯಾರ್ಥಿಗಳು ಶಾಲೆ ಒಳಗಿರಬೇಕು. ನಿಮಗೆ ಈ ಕೆಲವು ದಿನಗಳಲ್ಲಿ, ಒಂದು ವಾರ, ನಮಗೆ ನೀವು ಹಿಂದಿನ ತರಗತಿಯಲ್ಲಿ ಕಲಿತಂಥ ಪಾಠದ ಬಗ್ಗೆ ನಾವು ಪರೀಕ್ಷೆಗಳನ್ನು ಮಾಡಲಿಕ್ಕೆ ಇದ್ದೇವೆ. ಅದರ ನಂತರ ಇನ್ನೊಂದು ಪರೀಕ್ಷೆ ನಿಮಗೆ ಇದೆ. ಅದರಿಂದ ನಿಮಗೆ ಇದರ ಬಗ್ಗೆ ಸವಿಸ್ತಾರವಾಗಿ ನಿಮ್ಮ ತರಗತಿ ಅಧ್ಯಾಪಕರು ನಿಮಗೆ ಹೇಳ್ತಾರೆ. ಅದರಂತೆ ನೀವು ನಡೆದುಕೊಳ್ಳುವಂಥದ್ದು. ಅದರಿಂದ ನೀವು ಒಟ್ಟಾಗಿ ಸೇರಿ ಈ ಶೈಕ್ಷಣಿಕ ವರ್ಷದಲ್ಲಿ ಶಾಲೆಯಲ್ಲಿ ಆಗುವಂಥ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವ. ಇದರಿಂದಾಗಿ ನಮ್ಮ ಜೀವನಕ್ಕೆ ನಾವು ಅನೇಕ ಹೊಸ ವಿಷಯಗಳನ್ನು ಕಲಿಯುವ. ಅದೇ ರೀತಿ ಹೊಸ ವಿಷಯಗಳನ್ನು ಕಲಿತು ನಮ್ಮ ಜೀವನವನ್ನು ರೂಪಿಸುವಂಥ ವರ್ಷ ಇದಾಗಲಿ. ಅನೇಕ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಬೆಳವಣಿಗೆ ಹೊಂದಲಿ. ಅದೇ ರೀತಿ ಶಾಲೆಗೆ ಕೀರ್ತಿ ತರುವಂಥ ಚಟುವಟಿಕೆಗಳು ನಮ್ಮ ಶಾಲೆಯಲ್ಲಿ ನಡೆಯಲಿ. ವಿದ್ಯಾರ್ಥಿಗಳು ಅದೇ ರೀತಿ ಹೆತ್ತವರು ಇದಕ್ಕೆಲ್ಲ ನಮಗೆ ಸಹಕಾರ ಕೊಡಲಿ ಅಂತ ಆಶಿಸುತ್ತಾ ಮಗದೊಮ್ಮೆ ಎಲ್ಲರನ್ನೂ ಸ್ವಾಗತಿಸ್ತಾ ನನ್ನ 2 ಮಾತನ್ನು. ತುಂಬ ಮಂದಿ ಇದ್ದೀರಾ. ನಾವು 7ನೇ ತರಗತಿಯವರು. ಈ ಸಲ
ನೀವು ಈ ಶಾಲೆಗೆ ಹಿರಿಯರು. ಆದ್ದರಿಂದ ಈ ವರ್ಷ ನೀವು ಇಲ್ಲಿಂದ ಹೊರಗಡೆ ಹೋಗುವ ಅಂದ್ರೆ ಒಳ್ಳೆ ಕಲಿಕೆ ನೀವು ಕಲಿಬೇಕು, ಆಯ್ತಾ? ಒಳ್ಳೆ ರಿಸಲ್ಟ್ ಬರಬೇಕು. ಎಲ್ಲ ಫಸ್ಟ್ ಸೆಮಿಸ್ಟರ್ ಇಂದ ಹಿಡಿದು ಎಲ್ಲ ಸೆಮಿಸ್ಟರ್ ಒಳ್ಳೆ ಮಾಡಿ ಕಲಿತು ನಮಗೆ ಕೀರ್ತಿಯನ್ನು ಕೊಡಬೇಕಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ. ಹಾಗೆ ನಿಮಗೆ ಈ ವರ್ಷ ಏನೆಲ್ಲ ನಿಮ್ಗೆ ಲೀಡರ್ಶಿಪ್ ತಗೊಳ್ಳಿಕೊಂಡು ಅದನ್ನ ತಕೊಂಡು ಒಂದು ಉತ್ತಮ ಶಿಕ್ಷಣ ಸಂಸ್ಥೆಗೆ ಬೇಕಾದ ಎಲ್ಲ ಮಾರ್ಗದರ್ಶನ ನೀವು ನೀಡಬೇಕು. ನಾವು ಯಾವಾಗ ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ನಮ್ಮ ಶಿಕ್ಷಣ ಪಡಿತೇವೆ ಆಗ ನಮ್ಮ ಜೀವನ ಉಜ್ವಲವಾಗುತ್ತದೆ. ಆದ್ದರಿಂದ ಈ ವರ್ಷ ಒಂದು ಒಳ್ಳೆಯ ಶಿಕ್ಷಣ ಪಡೆಯಬೇಕು. ಯಾಕೆಂದ್ರೆ ನಮ್ಮ ಈ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತ್ಯೇಕವಾಗಿ ಹೋಲಿ ಏಂಜಲ್ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ. ಆದ್ದರಿಂದ ಅವರು ನೀಡುವಂತ ಶಿಕ್ಷಣ ನಿಮ್ಮ ಜೀವನಕ್ಕೆ ನಿಮ್ಮ ಮುಂದಿನ ಜೀವನಕ್ಕೆ ಅದು ಒಂದು ಅಡಿಪಾಯ ಆಗಲೆಂದು ನಾನು ಕೇಳಿಕೊಳ್ಳುತ್ತೇನೆ. ಹಾಗೂ ನಿಮಗೆ ಎಲ್ಲ ಒಳ್ಳೆಯದನ್ನು ಆಶಿಸ್ತೇನೆ. ನಿಮ್ಮ ಈ ವರ್ಷದ ಎಲ್ಲ ಚಟುವಟಿಕೆಗಳು ಅದು ಫಲವತ್ತಾಗಲಿ ಹಾಗೂ ಒಂದು ಉತ್ತಮ ಗುರಿಯನ್ನು ಸಾಗಲೆಂದು ಆಶಿಸ್ತಾ ನಿಮಗೆಲ್ಲರಿಗೂ ದೇವರ ಆಶೀರ್ವಾದವನ್ನು ಬೇಡುತ್ತಾ ಈ ಅವಕಾಶಕ್ಕಾಗಿ ವಂದಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.